ಸರ್ಕಾರಿ ಬಸ್ಸಿನಲ್ಲಿ ಗೃಹ ರಕ್ಷಕ ದಳ ಸಿಬ್ಬಂದಿಗಿರುವ ಉಚಿತ ಪ್ರಯಾಣ. ಸಮವಸ್ತ್ರದಲ್ಲಿ ಇದ್ರೂ ಸಹ ದುಡ್ಡು ಕೊಟ್ಟು ಪ್ರಯಾಣ ಬೆಳೆಸಬೇಕಾ? ತಿಂಗಳಿಗೆ ಗೌರವಧನ ಪಡೆದುಕೊಂಡು ನಿಷ್ಕಾಮ ಸೇವೆ ಮಾಡುವವರಿಗಿಲ್ಲ ಉಚಿತ ಪ್ರಯಾಣ. ಮಹಿಳೆಯರಿಗೆ ಶಕ್ತಿ ಯೋಜನೆ ಮೂಲಕ ಉಚಿತ ಪ್ರಯಾಣ. ಸಮವಸ್ತ್ರದಲ್ಲಿದ್ದ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ನಿರ್ವಾಹಕ. ಸಂಟೇರ್ನಿಂದ ಕಾವಿಗೆ ಪ್ರಯಾಣಿಸುತ್ತಿದ್ದ ಗೃಹ ರಕ್ಷಕ ದಳ ಸಿಬ್ಬಂದಿ. ಇದು ನಮ್ಮ ರಾಜ್ಯ ಸರ್ಕಾರದ ಕೆಲವೊಂದು ರೂಲ್ಸ್ ನೋಡಿ. ಮಹಿಳೆಯರಿಗೆ ಶಕ್ತಿ ಯೋಜನೆ ಮೂಲಕ ಉಚಿತ ಪ್ರಯಾಣ. ಇಡೀ ರಾಜ್ಯಾದ್ಯಂತ ಸುತ್ತಾಡ್ಬೋದು, ಅನಗತ್ಯವಾಗಿ ಸುತ್ತಾಡ್ಬೋದು. ಆದರೆ ನಿಷ್ಕಾಮ ಸೇವೆ ಮಾಡ್ತಾ ಇದ್ದಾರಲ್ವ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಅಗ್ನಿಶಾಮಕ ಇಲಾಖೆಯಲ್ಲಿ ಈ ಗೃಹ ರಕ್ಷಕ ದಳ ಸಿಬ್ಬಂದಿಗಳಿದ್ದಾರಲ್ವ, ಅವರಿಗೆ ಉಚಿತ ಪ್ರಯಾಣದ ಅವಕಾಶ ಇಲ್ಲ. ಅವರು ಎಲ್ಲೂ ಹೋಗ್ಬೇಕಾದ್ರೂ ದುಡ್ಡು ಕೊಟ್ಟು ಹೋಗಬೇಕು. ಡ್ಯೂಟಿಗೆ ಹೋಗ್ಬೇಕಾದ್ರೂ, ಡ್ಯೂಟಿಯಿಂದ ಮನೆಗೆ ಹೋಗ್ಬೇಕಾದ್ರೂ ಬಸ್ಸಿನಲ್ಲಿ, ಸರ್ಕಾರಿ ಬಸ್ಸಿನಲ್ಲಿ ಟಿಕೆಟ್ ತಗೊಂಡು ಪ್ರಯಾಣಿಸಬೇಕಾದಂಥ ಅವಸ್ಥೆ ನೋಡಿ. ಸಮವಸ್ತ್ರ ಹಾಕಿದ್ರು ಸಮೇತ ಬಸ್ಸಿನಲ್ಲಿ ಟಿಕೆಟ್ ತಗೊಂಡು, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಪ್ರಯಾಣಿಸಬೇಕಾದಂಥ ಅವಸ್ಥೆ ನೋಡಿ ನಮ್ಮ ಕರ್ನಾಟಕದಲ್ಲಿ. ಇವತ್ತೊಬ್ಬರು ಬೆಳಿಗ್ಗೆ ಗೃಹ ರಕ್ಷಕ ದಳ ಸಿಬ್ಬಂದಿ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಾ ಇದ್ರು. ಏನೋ 30-40 ಕಿಲೋಮೀಟರ್ ಪ್ರಯಾಣಿಸ್ತಾ ಇಲ್ಲ, ಅವರು 7-10 ಕಿಲೋಮೀಟರ್ ಒಳಗಡೆ ಪ್ರಯಾಣಿಸ್ತಾ ಇದ್ದಾರೆ. ಏನೋ ಅವರನ್ನು ಇವತ್ತು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಸ್ ನಿರ್ವಾಹಕರು. ಇಲ್ಲೆಲ್ಲ ರೀ, ನಿಮಗೆ ಉಚಿತ ಪ್ರಯಾಣ ಇಲ್ಲ, ನೀವು ಸಮವಸ್ತ್ರದಲ್ಲಿ ಇದ್ರೂ ಸಮೇತ ದುಡ್ಡು ಕೊಟ್ಟು ಪ್ರಯಾಣಿಸಬೇಕು, ಈ ರೀತಿಯಾಗಿ ಹೇಳಿದ್ದಾರೆ ನೋಡಿ. ನಮ್ಮ ರಾಜ್ಯ ಸರ್ಕಾರದ ರೂಲ್ಸ್ಗಳನ್ನು ನೋಡಿ. ಅವರಿಗೆ ಪಾಪ ಸರಿಯಾದ ಸಂಬಳ ಇಲ್ಲ, ಗೌರವಧನ ಸಿಗ್ತಾ ಇದೆ, ನಿಷ್ಕಾಮ ಸೇವೆ ಮಾಡ್ತಾ ಇದ್ದಾರೆ. ಹಾಗಾದರೆ ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಗೋಳು ಕೇಳೋರು ಯಾರು? ಈ ರೀತಿಯಾಗಿ ಕಡೆಗಣಿಸಿದ್ರೆ ಇದಕ್ಕೆ ಅವರ ಪರವಾಗಿ ಮಾತಾಡೋರು ಯಾರು? ಸರ್ಕಾರ ಏನೋ ಅನಗತ್ಯವಾಗಿ ಉಚಿತ ಪ್ರಯಾಣದ ಅವಕಾಶ ಕೊಟ್ಟಿದೆ ಅಲ್ಲಿ, ಶಕ್ತಿ ಯೋಜನೆ ಅಂತೆ. ಆದರೆ ನಿಷ್ಕಾಮ ಸೇವೆ ಮಾಡ್ತಾರಲ್ವಾ, ಅಂಥವರಿಗೆ ಇಲ್ಲ ಉಚಿತ ಪ್ರಯಾಣ. ಅಂಥವರು ಎಲ್ಲೂ ಹೋಗಬೇಕಾದ್ರೂ ಬಸ್ಸಿನಲ್ಲಿ ದುಡ್ಡು ಕೊಟ್ಟು ಹೋಗಬೇಕು, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹೋಗಬೇಕು. ಸಮವಸ್ತ್ರದಲ್ಲಿ ಇದ್ರೂ ಸಮೇತ ಕಿಂಚಿತ್ತು ಗೌರವ ಇಲ್ಲ ಅವರಿಗೆ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಗೃಹ ರಕ್ಷಕ ದಳ ಸಿಬ್ಬಂದಿಗಳಿಗೂ ಬಸ್ಸಿನಲ್ಲಿ ಉಚಿತ ಪ್ರಯಾಣದ ಒಂದು ಅವಕಾಶವನ್ನು ನೀಡಲಿ, ಅದಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡಲಿ. ಏನು ಮಹಿಳೆಯರಿಗೆ ಈಗ ಶಕ್ತಿ ಯೋಜನೆಯನ್ನು ತಂದಿದ್ದಾರಲ್ವ, ಇಡೀ ಊರಲ್ಲಿ ಬೇಕಾದರೂ ಸುತ್ತಾಡ್ಬೋದು, ರಾಜ್ಯಾದ್ಯಂತ ಉಚಿತ ಪ್ರಯಾಣ ಅಂತ. ಅದೇ ರೀತಿ ಈ ಗೌರವಧನ ಪಡ್ಕೊಂಡು ನಿಷ್ಕಾಮ ಸೇವೆ ಮಾಡ್ತಾ ಇದ್ದಾರಲ್ವ, ಅವರಿಗೂ ಇಂತಹ ಒಂದು ಯೋಜನೆಯನ್ನು ಆದಷ್ಟು ಬೇಗ ತರಲಿ ಅನ್ನೋದೇ CTVಯ ಕಳಕಳಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್.